Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹೆಲೋ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ಪ್ರೆಸೆಂಟ್ಸ್. ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2, ಕೋ-ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಹಾಗೆಯೇ ನಮ್ಮ ಈ ಸೂಪರ್ ಸಿಂಗರ್ ಸೀಸನ್ 2 ನ ಸಹ ಪ್ರಾಯೋಜಕರಾಗಿದ್ದಾರೆ ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಶಕುಂತಲಾ ಹೇರ್ ಆಯಿಲ್ ಅಂಡ್ ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ಸೊ ಎಷ್ಟೋ ಜನರಿಗೆ ಹಾಡ್ ಅಂತ ಹೇಳಿದ್ರೆ ಪಂಚ ಪ್ರಾಣ ಅಂತ ಇರುತ್ತೆ. ಎಷ್ಟೋ ಜನರಿಗೆ ಅಂತ ಅಲ್ಲ, ಎಲ್ಲ ಜನರಿಗೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಹಾಡನ್ನು ಇಷ್ಟಪಡದ ವ್ಯಕ್ತಿಗಳೇ ಇರಲ್ಲ. ಏನಾದ್ರೂ ಒಂದು ಹಾಡ್ತಾ ಇರಬೇಕು. ಹಾಡು ಯಾವಾಗ್ಲೂ ನಮ್ಮ ಒಂದು ಮನಸ್ಸನ್ನು ಯಾವಾಗ್ಲೂ ಮುದವಾಗಿಡುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಎಷ್ಟೋ ಜನ ಹಾಡಿನ ಪ್ರತಿಭೆಗಾರರಿಗೆ ಈ ನಮ್ಮ ಟಿವಿಯ ಮುಖಾಂತರ ಸೂಪರ್ ಸಿಂಗರ್ ಸೀಸನ್ 2 ಮುಖಾಂತರ ವೇದಿಕೆ ಸಿಕ್ಕಿದೆ. ಹಾಗಿರುವಾಗ ಈ ವೇದಿಕೆಯ ಮುಖಾಂತರ ಆಡಿಷನ್ ಆಗಿರಬಹುದು, ಮೆಗಾ ಆಡಿಷನ್ ಆಗಿರಬಹುದು, ಎಲ್ಲವನ್ನು ಪಾರ್ ಮಾಡಿಕೊಂಡು ಕಟ್ಔಟ್ ಮಾಡ್ಕೊಂಡು ಅದರಲ್ಲೂ ಒನ್ ಸ್ಟೆಪ್ ಎಹೆಡ್ ಇರುವಂತಹ ಪ್ರತಿಭಾನ್ವಿತ ಹಾಡುಗಾರರ ಮೊದಲ ಸುತ್ತಾಗಿರುತ್ತೆ ಈ ಎಪಿಸೋಡ್. ಸೊ ಮೊದಲ ಸುತ್ತಿಗೆ ತಮ್ಮೆಲ್ಲರನ್ನು ಒನ್ಸ್ ಅಗೈನ್ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ದೋಸ್ತ್ ವಿಜೆ ಡಿಕ್ಸನ್. ಸೊ ವೀಕ್ಷಕರೇ, ಅದರ ಜೊತೆಗೆ ಇಷ್ಟು ಚೆನ್ನಾಗಿರೋ ಹಾಡು ಹಾಡಲಿಕ್ಕೆ ಅದಕ್ಕಿಂತಲೂ ಚೆನ್ನಾಗಿರೋ ಜಡ್ಜಸ್ಗಳಂತೂ ಬೇಕೇ ಬೇಕಾಗುತ್ತಲ್ವಾ. ಸೊ ಜಡ್ಜಸ್ ಯಾರು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, ಎಲ್ಲರ ಫೇವ್ರೇಟ್ ಹಾಡಿನ ಒಬ್ರು ದಿಗ್ಗಜರಾಗಿರುವಂತಹ ಒನ್ ಆ್ಯಂಡ್ ಓನ್ಲಿ ಫೇವ್ರೇಟ್ ಸಿಂಗರ್, ದಟ್ ಈಸ್ ಗುರುಕಿರಣ್ ಸರ್ ಅವರಿದ್ದಾರೆ. ಸೊ ಗುರುಕಿರಣ್ ಸರ್ ಅನ್ನೋನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ, ಇವತ್ತಿನ ಈ ಮೊದಲ ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕನ್ನಡ ಇಂಡಸ್ಟ್ರಿ ನಮ್ಮ ತುಳುವಲ್ಲಂತೂ ಹೇಳೋದೇ ಬೇಡ ಬಿಡಿ. ತುಳುಟು ಎಂಕಲ ಒಂಜಿ ಇಂಡಸ್ಟ್ರಿ ಬಾರಿ ಮಲ್ಲ ಆರ್ನ ಒಂಜಿ ಚಾಪುಗಾರಿಕೆ ಕೊರನಂಚಿಂದ ಒಂಜಿ ಮಲ್ಲ ಮ್ಯೂಸಿಕ್ ಡೈರೆಕ್ಟರ್. ಅದರ ಜೊತೆಗೆ ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಎಲ್ಲ ಇಂಡಸ್ಟ್ರಿಗಳಲ್ಲೂ ಕೂಡ ಸೂಪರ್ ಡೂಪರ್ ಆಗಿ ತಮ್ಮ ಒಂದು ಸಂಗೀತ ಕ್ಷೇತ್ರದ ಇರುವಿಕೆಯನ್ನು ದೊಡ್ಡ ರೀತಿಯಲ್ಲಿ ತೋರ್ಪಡಿಸಿಕೊಂಡಂತಹ ಒನ್ ಅಂಡ್ ಓನ್ಲಿ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ದಟ್ ಈಸ್ ಕದ್ರಿ ಮಣಿಕಾಂತ್ ಸರ್ ಅವರಿದ್ದಾರೆ. ಸೊ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಸೊ ಮ್ಯೂಸಿಕ್ ಕಂಪೋಸನ್ ಬಂದ್ಬಿಟ್ಟು ಗಿಟಾರಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ವಂಡರ್ಫುಲ್ ಆದಂತಹ ಸ್ಟೆಬಿಲಿಟಿಯನ್ನು ಮಾಡ್ಕೊಂಡಂತಹ ಒನ್ ಆಫ್ ದ ಫೈನೆಸ್ಟ್ ಗಿಟಾರಿಸ್ಟ್, ದಟ್ ಈಸ್ ರಾಜ್ಗೋಪಾಲ್ ಸರ್ ಅವರಿದ್ದಾರೆ. ಸೊ ಅವರನ್ನು ಕೂಡ ಇವತ್ತಿನ ಎಪಿಸೋಡ್ಗೆ ಸ್ವಾಗತಿಸ್ತಾ ಇದ್ದಾನೆ. ಸೊ ವೀಕ್ಷಕರೇ, ಎಲ್ಲರೂ ರೆಡಿ ಆಗಿದ್ದೀರಾ? ಎಲ್ಲರೂ ಕೂಡ ಎಪಿಸೋಡ್ ನೋಡ್ಲಿಕ್ಕೆ ಕೂಡ ರೆಡಿ ಆಗಿದ್ದೀರಾ? ಸೊ ಹಾಗಿರುವಾಗ ಯಾಕಿನ್ ತಡ, ಇವತ್ತಿನ ಫಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವ. ಮೊದಲ ಸುತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ವೈಷ್ಣವಿ ಭಟ್. ಸೊ ವೈಷ್ಣವಿ ಭಟ್ ಅವರು ಹಾಡ್ತಿರುವಂತಹ ಹಾಡು ದಿಲ್ ಸೆ ಸಿನಿಮಾದ ಹಾಡು, ಜಿಯಾ ಜಲೆ ಜಾ ಜಲೆ. ನಿಮ್ಗೆ ಗೊತ್ತಿದೆ, ತುಂಬಾನೇ ಇದರಲ್ಲಿ ವೆರೈಟಿ ಆ್ಯಂಡ್ ಫ್ಲೇವರ್ಡ್ ಆಗಿರುವಂತಹ ಮ್ಯೂಸಿಕ್ ಕಂಪೋಸನ್ AR ರೆಹಮಾನ್ ಅವರದ್ದು. ಸೊ ಈ ಹಾಡನ್ನು ವೈಷ್ಣವಿ ಭಟ್ ಅವರು ಹಾಡ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ವೈಷ್ಣವಿ ಭಟ್. जले जा जले नैनो तले धुआं चले रात भर धुआं चले जानू ना सके रे जिया जले जा जले नैनो तले धुआं चले रात भर धुआं चले जानू ना सके रे जिया जले जा जले नैनो तले धुआं चले
तले धुआं चले धुआं चले रात भर धुआं चले जानो ना जानो ना जानो ना सके रे जिया जले जा जले नैनो तले धुआं चले रात भर धुआं चले ವೈಷ್ಣವಿ ಭಟ್. यस सर ಸೊ ನಿಮ್ಮ ಪರ್ಫಾರ್ಮೆನ್ಸ್ ಕೇಳಿದಾಗ ವೆರಿ ಕ್ಲಿಯರ್ ಗೊತ್ತಾಗತ್ತೆ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಇನಫ್ ಅಂತ. ಸೊ ಎಕ್ಸ್ಪೆಕ್ಟೆಡ್ ಮೋರ್ ಫ್ರಮ್ ಯು. ಸೊ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್, ಇನ್ನು ಜಾಸ್ತಿ ಕಾನ್ಫಿಡೆಂಟ್ ಆಗಿರಬೇಕು. यस सर ಸೊ ತುಂಬ ಕಡೆ ಪಿಚ್ಚಿಂಗ್ ಹೋಯಿತು. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಎಸ್ ವೀಕ್ಷಕರೇ, ವೈಷ್ಣವಿ ಭಟ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಬಟ್ ಡಿಸಿಷನ್ ಅಂತೂ ಜಡ್ಜಸ್ ಅವರ ಕೈಯಲ್ಲಿದೆ. ಇನ್ ಕೇಸ್ ಇವರ ಹಾಡು ನಮ್ಮ ಜಡ್ಜಸ್ ಅವರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಟೆಕ್ನಿಕಲಿ ಇವರದ್ದು ಹಾಡು ಬೆಸ್ಟ್ ಆಗಿದ್ರೆ ಖಂಡಿತವಾಗ್ಲೂ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ. ಬಟ್ ಎನಿವೆ, ಆಲ್ ದ ವೆರಿ ಬೆಸ್ಟ್ ವೈಷ್ಣವಿ ಭಟ್ ಅಂತ ಹೇಳ್ತಾ, ಮುಂದಿನ ಕಂಟೆಸ್ಟೆಂಟ್, ಇವತ್ತಿನ ಫಸ್ಟ್ ರೌಂಡ್ನ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಔಚಿತ್ಯ ಅವರು. ಸೊ ಔಚಿತ್ಯ ಅವರು ಹಾಡ್ತಾ ಇರುವಂತಹ ಹಾಡು ಬಾಜಿರಾವ್ ಮಸ್ತಾನಿ ಸಿನಿಮಾದ ಹಾಡು ಮೋಹೆ ರಂಗದೋ ಲಾಲ್. ಕೇಳಿರಬಹುದು ನೀವು, ಬಹಳ ಒಂದು ಅದ್ಭುತವಾದಂತಹ ಹಾಡು ಈ ಹಾಡು. ಇದನ್ನು ಇಲ್ಲಿ ಪ್ರಸ್ತುತ ಮಾಡಲಿಕ್ಕೆ ಔಚಿತ್ಯ ಅವರು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಔಚಿತ್ಯ. तुझको मैं होके निहाल चूला गोरा मोरा कांच सतन नैना भर क्या रह निहार मोहे रंग दो लाल नंद के लाल लाल छेड़ो नाही बस रंग दो लाल मोहे रंग दो से गुलाबी गाल मोहे रंग दो लाल नंद के लाल लाल छेड़ो नाही बस रंग दो लाल मोहे रंग दो ಔಷಧಿಯ ಎಸ್ ಸರ್. ಯಾವ ಊರು ನಿಮ್ಮದು? ಯಾವ ಊರು? ಮಂಗಳೂರ? ಕೇರಳ. ಯಾವಡೆ? ಕಾಂಜಿಂಗಾಡ್. Okay. You have learned classical? Yes sir. Okay. From how many years? 9 years.
Oh, all you've got classmates here. Everybody is in 9 years of training. Oh, good. Okay, why did you select this song? I like the songs. It's a tough song, na? Yes. Okay, you sang well. Good. Thank you, sir. ಎಸ್ ವೀಕ್ಷಕರೇ, ಆಲ್ ದ ವೆರಿ ಬೆಸ್ಟ್ ಔಚಿತ್ಯ ಅಂತ ಹೇಳ್ತಾ ಮುಂದಿನ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಕಂಟೆಸ್ಟಿಂಗ್ ಮೊದಲು ಈ ಒಂದು ಪರ್ಟಿಕ್ಯುಲರ್ ಹಾಡು ಏನಿದೆ, ಗಜಪತಿ ಗರ್ವಭಂಗ ಸಿನಿಮಾದ ಹಾಡು. ತುಂಬಾನೇ ಚೆನ್ನಾಗಿರೋ ಹಾಡು ಆ್ಯಂಡ್ ಬಹಳ ಚೆನ್ನಾಗಿರುತ್ತೆ. ಇನ್ನೊಂದು ಡಾನ್ಸಿಗೆ ಕೂಡ ಅಷ್ಟೇ. ಸೊ ನಿಮ್ಗೆ ಗೊತ್ತಿರ್ಬೋದು ಈ ಹಾಡು ಏನಂತ ಹೇಳಿದ್ರೆ ಜಟಕ ಕುದುರೆ ಹತ್ತಿ ಅಂತ ಕೇಳಿರ್ತೀರ ನೀವು. ಸೊ ಇದಂತೂ ಸಿಕ್ಕಾಪಟ್ಟೆ ಜಬರ್ದಸ್ತ್ ಆಗಿರುವಂಥ ಹಾಡು. ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಉಜ್ವಲ ಅವರು. ಸೊ ನೋಡುವ ಯಾವ ರೀತಿ ಉಜ್ವಲ ಅವರು ಹಾಡ್ತಾರೆ ಅಂತ ಹೇಳಿ. ಸೊ ಲೆಟ್ಸ್ ವೆಲ್ಕಮ್ ಉಜ್ವಲ. झटका कुदुरे हाथी पाटे गोगुमा हे झटका कुदुरे हाथी पाटे गोगुमा जरदा बीड़ा तिंता करगा नोडुमा झटका कुदुरे हाथी पाटे गोगुमा जरदा बीड़ा तिंता करगा नोडुमा ताळी कट्टो गंडु बिसरागी मुद्दे गुंडु ताळी कट्टो गंडु बिसरागी मुद्दे गुंडु अरे जल्दी जल्दी नडी नडी आ झटका कुदुरे Ujjwala, right? You got a very good throw in your voice. ತುಂಬ ಪವರ್ಫುಲ್ ವಾಯ್ಸ್. ಬಟ್ ಏನಂದರೆ ಚರಣ ನಮ್ಗೆ ಗೊತ್ತಾಯ್ತಾ ನಿಮಗೆ, ಒಂದನೇದಾಗಿ ಟೆಂಪೋ ಮಿಸ್ ಆದರೆ, ಆಮೇಲೆ ಪಿಚ್ಚಿಂಗು ತುಂಬ ಪ್ರಾಬ್ಲಮ್. ಲಾ 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 ಅಲ್ಲಿ ರೇಂಜ್ ಆಗ್ತಿರಲಿಲ್ಲ. ನೀವು ಕೆಳಗಡೆ ಸ್ವಲ್ಪ ಫ್ಲ್ಯಾಟಾಗಿ ಹಾಡ್ತಾಯಿದ್ರಿ. ಅದು ಗೊತ್ತಾಗಿರ್ಬೇಕಲ್ವಾ? ಗೊತ್ತಾಯ್ತು ಸರ್, ಮಿಸ್ ಆಯಿತು. ಚೆಕ್ ಮಾಡ್ಕೊಳ್ಳಿ, ನೋಡೋಣ ಏನಾಗುತ್ತೆ. ಮಿಸ್ ಆಗಿದಲ್ಲ, ರೇಂಜ್ ನಿಮಗೆ ರೇಂಜ್ ಪ್ರಾಬ್ಲಮ್ ಇದೆ. ಅದು ಹೈ ಆಗಿದೆ, ಶ್ರುತಿ ಹೈ ಆಗ್ತಾ ಇದೆ. ಸೊ ಬೇಸಿಕಲಿ ಆದಷ್ಟು ಒಂದು ಮನೆ ಕಮ್ಮಿ ಮಾಡಿದ ಟ್ರ್ಯಾಕಲ್ಲಿ ಬೆಟ್ರು. ಯಾಕಂದ್ರೆ ರೀಚ್ ಆಗ್ತಾ ಇಲ್ಲ ಅಷ್ಟೇ, ಚರಣ ರೀಚ್ ಆಗ್ತಾ ಇಲ್ಲ. ಎಸ್, ಉಜ್ವಲ್ ಅವರು ಚೆನ್ನಾಗಿ ಹಾಡಿದ್ರು. ಬಟ್ ನಿಮ್ಮ ಹಾಡು ಜಡ್ಜಸ್ಗೆ ಹಿಡಿಸಿದ್ಯಾ ಅಥವಾ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ ಅಂತ ನಾವು ಖಂಡಿತ ವೆಯ್ಟ್ ಮಾಡಬೇಕಷ್ಟೇ. ಬಟ್ ಎನಿವೆ, ನಿಮ್ಮ ಭವಿಷ್ಯ ಅಂತೂ ಉಜ್ವಲ ಆಗಲಿ ಅಂತ ನಾನು ಕೂಡ ಆಶಿಸ್ತಾ ಮುಂದಿನ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದಾನೆ. ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪವಿತ್ರ ಅವರು. ಸೊ ಪವಿತ್ರ ಅವರು ಹಾಡ್ತಾ ಇರುವಂತಹ ಹಾಡು ಏಜೆಂಟ್ ವಿನೋದ್ ಸಿನಿಮಾದ ಹಾಡು ದಿಲ್ ಮೇರಾ ಮುಫ್ತ್ ಕಾ. ಸೊ ಇದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ, ಸೊ ವೆಯ್ಟ್ ಮಾಡಿ ನೋಡಿ. ಲೆಟ್ಸ್ ವೆಲ್ಕಮ್ ಪವಿತ್ರ ಆನ್ ಸ್ಟೇಜ್. फेंके नजर के सिखे उसने, बिक गई हूँ मैं। उसने जो छू लिया तो है, लगे के नहीं हूँ मैं। यूं तो
प्रेमी पचत्तड़ हमारे, ले जा तू कर सदत्तड़ इशारे, दिल मेरा मुफ्त का काम ही तरसते बेचारे, ले जा तू कर सदत्तड़ इशारे, दिल मेरा मुफ्त का, दिल मेरा मुफ्त का। दिल के दुकानदार है दूसरे भी, हम थोड़ा अच्छे हैं वो है फरेबी। हाँ, दिल के दुकानदार है दूसरे भी, हम थोड़ा अच्छे हैं वो है फरेबी। महंगा है दिल सबके बस का नहीं ये, बिकना है पर तेरी खा दिल मुझे भी, आज बाजार ही बिक गया रे, ले जा तू कर सदत्तड़ इशारे, दिल मेरा मुफ्त का। हो ये तो प्रेमी पचत्तड़ हमारे, ले जा तू कर सदत्तड़ इशारे, दिल मेरा मुफ्त का। ಪವಿತ್ರ, Yes. ಸೊ ಓವರಾಲ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಬಟ್ ಬಿಗಿನಿಂಗಲ್ಲಿ ಪಿಚ್ಚಿಂಗ್ ಸ್ವಲ್ಪ ಐ ಥಿಂಕ್ ಯು ಕೈಂಡ್ ಆಫ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ಮ್ಯಾಚ್ ಇಟ್, ಆ್ಯಂಡ್ ಕೆಲವೊಂದು ಸಂಗತಿಗಳು ತುಂಬ ಚೆನ್ನಾಗಿತ್ತು. ಯು ಸೀಮ್ಡ್ ಇನ್ ಮಚ್ ಕಂಟ್ರೋಲ್ ಆಫ್ ಯುವರ್ ವಾಯ್ಸ್. ಇನ್ನೂ ಸ್ವಲ್ಪ ಜೋಶ್ ಇರಲಿ, ಎಂಜಾಯ್ ವೈಲ್ ಸಿಂಗಿಂಗ್ ಆ್ಯಂಡ್ ಮೇಕ್ ಅಸ್ ಆಲ್ಸೋ ಎಂಜಾಯ್. ಆ್ಯಂಡ್ ಎಲ್ಲ ಪಾರ್ಟಿಸಿಪೆಂಟ್ಸ್, ನೀವು ಇದನ್ನೊಂದು ಕಾಂಪಿಟಿಷನ್ ಅಂತ ಹೇಳಿ ಇದು ಮಾಡೋದಲ್ಲ, ಯು ಹ್ಯಾವ್ ಟು ಗೋ ಆ್ಯಂಡ್ ಹ್ಯಾವ್ ಫನ್ ಆನ್ ಸ್ಟೇಜ್. ನಮಗೂ ಅದು ವಿ ಶುಡ್ ಎಂಜಾಯ್ ಆ್ಯಂಡ್ ಯು ಆಲ್ಸೋ ಶುಡ್ ಎಂಜಾಯ್. ಸಿ ಯು ಸೂನ್. ಪವಿತ್ರ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು. ಸೊ ನಿಮ್ಮ ಹಾಡಂತೂ ನಮ್ಮ ಜಡ್ಜಸ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಮುಂದಿನ ರೌಂಡಿಗೆ ನೀವು ಸೆಲೆಕ್ಟ್ ಆಗ್ತೀರಾ. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್ ಪವಿತ್ರ ಅಂತ ಹೇಳ್ತಾ, ನೆಕ್ಸ್ಟ್ ಸಿಂಗರ್ ಅಥವಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂತ ಟೈಮ್ ಬಂದಿದೆ. ಸೊ ನಿಮ್ಗೆ ಗೊತ್ತೇ ಇದೆ, ಕೋಸ್ಟಲ್ ಕರ್ನಾಟಕದ ಒನ್ ಆಫ್ ದ ಫೈನೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ, ಅದು ಕೂಡ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2. ನಾವಿವತ್ತಿದ್ದೇವೆ ಮೊದಲ ರೌಂಡ್ ಅಲ್ಲೂ, ಅದರಲ್ಲೂ ಕೋ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಬಂದಿದೆ. ಲೆಟ್ಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ಎಸ್ ವೀಕ್ಷಕರೇ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಹಾಡಿನ ಪ್ರಪಂಚಕ್ಕೆ. ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2, ಕೋ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಕಾರ್ಯಕ್ರಮದ ಸಹ ಪ್ರಾಯೋಜಕರು, ವಿ ಲೈಕ್ ಟು ಥ್ಯಾಂಕ್ ಅವರ್ ಕೋ ಸ್ಪಾನ್ಸರ್ಸ್, ದಟ್ ಈಸ್ ಸೆಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ರೋಹನ್ ಕಾರ್ಪೊರೇಷನ್, ಪ್ರೈಮ್ ಮಸಾಲಾ, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಆ್ಯಂಡ್ ಶಶಿ ಸೋಪ್. ಸೊ ವೀಕ್ಷಕರೇ, ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಆಲ್ಸೋ ವಿ ಲೈಕ್ ಟು ಥ್ಯಾಂಕ್ ಅವರ್ ಜಡ್ಜಸ್, ದಟ್ ಈಸ್ ಕದ್ರಿ ಮಣಿಕಾಂತ್ ಸರ್ ಅವರಿದ್ದಾರೆ, ಗುರುಕಿರಣ್ ಸರ್ ಅವರಿದ್ದಾರೆ, ರಾಜ್ ಗೋಪಾಲ್ ಸರ್ ಅವರಿದ್ದಾರೆ. ಸೊ ವಿ ಲೈಕ್ ಟು ಥ್ಯಾಂಕ್ ದೆಮ್ ಆ್ಯಂಡ್ ಆಲ್ಸೋ ವೆಲ್ಕಮ್ ದೆಮ್ ಫಾರ್ ದ ಫಸ್ಟ್ ರೌಂಡ್ ಅಂತ ಹೇಳ್ತಾ, ಮುಂದಿನ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತನುಶ್ರೀ ಅವರು. ಸೊ ತನುಶ್ರೀ ಅವರು ಯಾವ ಹಾಡು ಹಾಡ್ತಾ ಅಂತ ಇದ್ದಾರೆ ಅಂತ ಹೇಳಿದ್ರೆ ಏರಿ ಮೇಲೆ ಏರಿ ಅಂತ ಹೇಳಿ. ಸೊ ನೀವು ಕೇಳಿರ್ತೀರಾ, ಇದರ ಒಂದು ಪಿಚ್ ಆಗಿರ್ಬೋದು, ಇದರ ಒಂದು ಜೋಶ್ ಆಗಿರ್ಬೋದು, ಇಟ್ಸ್ ಅನದರ್ ಲೆವೆಲ್. ಸೊ ಸಿನಿಮಾ ಬಂದ್ಬಿಟ್ಟು ಜಗಮೆಚ್ಚಿದ ಮಗ ಸಿನಿಮಾದ ಹಾಡು ಏರಿ ಮೇಲೆ ಏರಿ. ಈ ಹಾಡನ್ನು ಹಾಡ್ತಾ ಇದ್ದಾರೆ ತನುಶ್ರೀ ಅವರು. ಸೊ ಲೆಟ್ಸ್ ವೆಲ್ಕಮ್ ತನುಶ್ರೀ.
ತನುಶ್ರೀ, ಎಸ್ ಸರ್. ಯಾ, ಇದಕ್ಕೆ ವೈ ಡಿಡ್ ಸೆಲೆಕ್ಟ್ ದಿಸ್ ಸಾಂಗ್? ಸರ್ ನಂಗೆ ಎಲ್ಲಾರ ಈಶ್ವರಿ ಸಾಂಗ್ಸ್ ತುಂಬ ಇಷ್ಟ ಸರ್, ಅದಕ್ಕೆ. ಎಲ್ಲಾರ ಈಶ್ವರಿ ಎಲ್ಲ ಸಾಂಗ್ಸ್ ಇಷ್ಟನಾ? ಎಸ್ ಸರ್. ಓಕೆ, ವಾಟ್ ಯು ನೋ ಅಬೌಟ್ ಎಲ್ಲಾರ ಈಶ್ವರಿ? ಸರ್ ಆ್ಯಕ್ಚುಲಿ ಅವರು ಜಾಝ್ ಸಾಂಗ್ಸಿಗೆ ತುಂಬ ಫೇಮಸ್ ಅಂತ, ಮತ್ತು ಬೇರೆ ಹೀಗೆ ಈ ಅದು ಕ್ಲಾಸಿಕಲ್ ಸಾಂಗ್ಸ್ ಆ ಥರದಕ್ಕೆಲ್ಲ ಸರ್ ಹಾಗೆ. ಬೇಸಿಕಲಿ ಶಿ ಇಸ್ ಎ ಕ್ಲಾಸಿಕಲ್ ಸಿಂಗರ್. ಎಸ್ ಸರ್. ಶಿ ವಾಸ್ ಕಾಲ್ಡ್ ಸಮಥಿಂಗ್ ಆಫ್ ದ ಸೌತ್, ಸಮ್ ಸಿಂಗರ್ ಆಫ್ ದ ನಾರ್ತ್. ಸೌತಲ್ಲಿ ಯಾರ ಸಿಂಗರು? ಶಿ ವಾಸ್ ಕಾಲ್ಡ್ ಆಶಾ ಭೋಸ್ಲೆ ಆಫ್ ದ ಸೌತ್. ಓಕೆ ಸರ್. ಜಾಸ್ತಿ ಐ ಥಿಂಕ್ ಕನ್ನಡದಲ್ಲಿ ತುಂಬ ಕ್ಲಬ್ ಸಾಂಗ್ಸ್ ಥರ ಮಾಡಿದೆ ಎಲ್ಲ. ಶಿ ಗಾಟ್ ಲಾಟ್ ಆಫ್ ಹಿಟ್ಸ್. ಓಕೆ, ಶಿ ಸ್ಟಿಲ್ ಸಿಂಗ್ಸ್, ಈಗಲೂ ಹಾಡ್ತಾ ಇದ್ದಾರೆ. ಎಸ್ ಸರ್. ಓಕೆ, ಐ ಲೆಟ್ ಯು ನೋ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ತನುಶ್ರೀ ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಆಲ್ ದ ವೆರಿ ಬೆಸ್ಟ್ ತನುಶ್ರೀ. ಏನಾಗುತ್ತೆ, ಏನು ರಿಸಲ್ಟ್ ಬರುತ್ತೆ ಅಂತ ನೀವು ವೇಟ್ ಮಾಡಿ ಅಷ್ಟೇ, ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಶುಭಂ ಕುಲಾಲ್ ಅವರು. ಸೊ ಶುಭಂ ಕುಲಾಲ್ ಅವರು ಜೋಶಲ್ಲಿ ಹಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಯಾವ ಹಾಡು ಅಂತ ಹೇಳಿದ್ರೆ ಟೂವಿ 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 ಎಂದು ಹಾಡುವ, ಕೇಳಿರ್ತೀರಾ ನೀವು. ಸೊ ಎಲ್ಲರ ಬಾಯಲ್ಲೂ ಎಲ್ರಿಗೂ ಫೇವ್ರೆಟ್ ಸಾಂಗ್. ಸೊ ಶುಭಂ ಅವರು ಹಾಡ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶುಭಂ. Hello ladies and gentlemen, this song is a tribute to S.P. Balasubramaniam sir. Thank you. Hey, tuvi 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾರಿದೆ. ಟುವಿ 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 ಅರೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾರಿದೆ. ಟುವಿ 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 ಅರೆ ಟುವಿ. ನಿನ್ನೆಯು ಮುಗಿದಿದು ನಾಳೆಯು ಕನಸದು ತುಂಬಿದೆ ಯೌವನ ಈ ದಿನ ನಮ್ಮ ಎನ್ನುತ್ತಾ ಹಾಡಿದೆ. ಈಗ ಹೊಸತನ ಮೂಡಿದೆ. ನಿನ್ನೆಯು ಮುಗಿದಿದೆ ನಾಳೆಯು ಕನಸದು ತುಂಬಿದೆ ಯೌವನ ಈ ದಿನ ನಮ್ಮದೆ ಎನ್ನುತ್ತಾ ಹಾಡಿದೆ. ಈಗ ಹೊಸತನ ಮೂಡಿದೆ. ನೂರು ಕಲ್ಪನೆ ಮಾಡಿದೆ, ನೂರು ರಾಗವ ಹಾಡಿದೆ. ನೂರು ಕಲ್ಪನೆ ಮಾಡಿದೆ, ನೂರು ರಾಗವ ಹಾಡಿದೆ. ಎವ್ರಿಬಾಡಿ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾರಿದೆ. ಟುವಿ 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 ಅರೆ ಟುವಿ. ಶುಭಂ ಸರ್, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಪ್ರೆಸೆನ್ಸ್. Thank you, sir. ಸ್ಟೇಜ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಟ್ ಪಲ್ಲವಿ ಇಟ್ ವಾಸ್ ಸೌಂಡಿಂಗ್ ಗುಡ್, ಚೆನ್ನಾಗಿತ್ತು.
ಚರಣದಲ್ಲಿ ಮಾತ್ರ ದಟ್ ಆ ಪವರ್ ಆ ಪಿಚ್ಚಿಂಗ್ ಎಲ್ಲ ಚರಣದಲ್ಲಿ ಯು ಆರ್ ಲಾಸ್ಟ್. ಓಕೆ. ಓವರಾಲ್ ಓಕೆ ಚೆನ್ನಾಗಿತ್ತು. ಯು ಹ್ಯಾವ್ ಲರ್ನ್ ಸಿಂಗಿಂಗ್? ನೋ ಸರ್. ನೋ. ಓಕೆ. ಬಟ್ ವಿಬ್ರಾಟೋಸ್ ಲ್ಯಾಂಡಿಂಗ್ ನೋಟ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ. Okay. ಬಟ್ ದಟ್ ಚರಣದಲ್ಲಿ ಆ ಕ್ರೊಮ್ಯಾಟಿಕ್ ನೋಟ್ಸ್ ದಟ್ ಇಸ್ ನಾಟ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಚೇಂಜಸ್ ಟು ಮೇಜರ್. ಅದು ಚೇಂಜ್ ಆಫ್ ದ ಕಾರ್ಡ್ ಚೇಂಜಸ್ ಮೇಬಿ it's not clear. ಅಬ್ಸರ್ವ್ ದ್ಯಾಟ್ ಪಾರ್ಟ್ ಎಕ್ಸಾಕ್ಟ್ಲಿ. ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಆ ಪಾರ್ಟ್ಸ್. ಅದೇನೋ ಮೇ ಬಿ ಸ್ವಲ್ಪ ಅದು ಕಾನ್ಸಂಟ್ರೇಟ್. ಅಲ್ಲಿ ಸೆಕೆಂಡ್ ಲೈನಲ್ಲಿ ಸ್ವಲ್ಪ ಚೇಂಜ್ ಇದೆ ಸರ್. ಫಸ್ಟ್ ಲೈನ್ಗಿಂತ ಸೆಕೆಂಡ್ ಲೈನ್ ಸ್ವಲ್ಪ ಡಿಫ್ರೆನ್ಸ್ ಇದೆ. The style was different. What you were singing to the Yes, sir. original. Exactly. Let's see. Thank you. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ನಮ್ಮ ಇವತ್ತಿನ ಮೊದಲ ಸುತ್ತಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಸಂಹಿತಾ ಅವರು. ಸೊ ಹೆಸರೇ ಬಹಳ ಚೆನ್ನಾಗಿದೆ ಸಂಹಿತಾ ಅವರದ್ದು, ಹಾಗೆಯೇ ವಾಯ್ಸ್ ಕೂಡ ಚೆನ್ನಾಗಿರ್ಬೋದು. ಸೊ ಆಲ್ರೆಡಿ 2 ರೌಂಡ್ ಪಾಸ್ ಮಾಡಿದ್ದಾರೆ. ಆಡಿಷನ್ ಆಗಿದೆ, ಮೆಗಾ ಆಡಿಷನ್ ಆಗಿದೆ. ಫಸ್ಟ್ ರೌಂಡಲ್ಲಿ ಹಾಡ್ತಾ ಇರುವಂತಹ ಹಾಡು ಮುಸ್ಸಂಜೇಲಿ. ನೀವು ಹಾಡು ಕೇಳಿರ್ಬೋದು, ಮುಸ್ಸಂಜೇಲಿ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಅದರ ಕಂಟಿನ್ಯೂಟಿ ಅವರು ಹಾಡ್ತಾರೆ. ಬಟ್ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ಸಂಹಿತಾ ಆನ್ ಸ್ಟೇಜ್. ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೇ ನಾನು ಎಂದು. ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೇ ನಾನು ಎಂದು. 100 ಜನರಲ್ಲಿ 16 ವೇದಿಕಾ ಮಣ್ಣರು, ಹೋದ ಕಡೆಯೆಲ್ಲ ಬಂದರು ಎಂಬ ಭಯ ತಂದರು. ಓ ತಂಗಾಳಿಯೇ ಮಾಡಲಿ. ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೇ ನಾನು ಎಂದು. ಹೂವು ಹಣ್ಣು ಕಾಯಿ ತರಲು ಮಾರುಕಟ್ಟೆಗೆ ಹೋಗುವಾಗ ದರ್ಶನ ಕೊಟ್ಟ 7 ಗಂಟೆಗೆ. ಹಾಗಲಕಾಯಿ ಕಹಿ ಮುಖದವನು, ಮೆಣಸಿನಕಾಯಿ ಉರಿ ಮುಖದವನು, 3 ಹೊತ್ತು ಬೀದಿ ಕಾಯೋ ರೋಮಿಯೋಗಳು, ಭೂಮಿ ಮೇಲೆ ಬೀಡು ಬಿಟ್ಟು ಕೂಗೋ ಗೋಬಿಗಳು, ಹೆಣ್ಣಿನ ಕುಲವ ಕಾಡುತ್ತಲಿರುವ ಕೀಚಕ ಗುಣವ ಹೀಗೆ ಬಿಡುವುದು ತರವ. ಓ ತಂಗಾಳಿಯೇ ಮಾಡಲಿ. ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೇ ನಾನು ಎಂದು. ಪರ್ಸನಲಿ ನನಗೇನು ಫೀಲ್ ಆಯ್ತು ಅಂದರೆ ಈ ಸಾಂಗ್ ಬಂದು ನಿಮ್ಮ ರೀಚ್ಗಿಂತ ತುಂಬ ಹೊರಗಿತ್ತು. ಅಂದರೆ ಯು ಡಿಂಟ್ ಹ್ಯಾವ್ ದ್ಯಾಟ್ ಒಂದು ಇದನ್ನು ಹೋಲ್ಡ್ ಮಾಡುವಂಥ ಒಂದು ಸ್ಟ್ರೆಂತ್ ಇರಲಿಲ್ಲ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಇವಾಗ ಯು ಕ್ಯಾನ್ ಸಿಲೆಕ್ಟ್ ಎ ಸಾಂಗ್ ವಿಚ್ ಯು ಕ್ಯಾನ್ ಸಿಂಗ್ ವಿತ್ ಈಸ್. ಸ್ವಲ್ಪ ಈಸಿಯಾಗಿ ಯಾವುದೇ ಹಾಡುಗಳನ್ನು ಆ ಥರ ಸಾಂಗ್ಗಳನ್ನು ಸಿಲೆಕ್ಟ್ ಮಾಡಿ. ಯು ಆರ್ ನಾಟ್ ಹಿಯರ್ ಟು ಇಂಪ್ರೆಸ್ ಅಸ್. ನಾವು ಜಡ್ಜಸ್ ನಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಅಥವಾ ಅಲ್ಲ. ಸೊ ನಮಗೆ ತುಂಬ ಕಷ್ಟದ ಒಂದು ಸಾಂಗನ್ನು ನೀವು ತುಂಬ ಬೆಸ್ಟಾಗಿ ಹಾಡಬೇಕು ಅಂತೇನಿಲ್ಲ. ಯಾವುದಾದ್ರೂ ಸಿಂಪಲ್ ಆಗಿದೆ ಅದ್ರ ಚೆನ್ನಾಗಿ ಹಾಡಿ. ಐ ಮೀನ್ ಯುವರ್ ವಾಯ್ಸ್ ಈಸ್ ಗುಡ್ ಅಲ್ಲ, ಬಟ್ ಈ ಸಾಂಗಿಗೆ ಡೆಫಿನೆಟ್ಲಿ ಇಟ್ ವಾಸ್ ವೇ ಬಿಯಾಂಡ್ ಯುವರ್ ರೀಚ್. ಸೊ ಬಿಕಾಸ್ ಇಟ್ಸ್ ಅ ವಂಡರ್ಫುಲ್ ಕಾಂಪೋಸಿಷನ್. ಐ ಎಕ್ಸ್ಪೆಕ್ಟ್ ಮೋರ್ ಬೆಟರ್ ಥಿಂಗ್ಸ್. ಓಕೆ, ಸಿ ಯು. ಥ್ಯಾಂಕ್ ಯು. ಸಂಹಿತಾ ಒಂದು ನಿಮಿಷ, ಅದು ಆ ಲೈನ್ ಸ್ವಲ್ಪ ಹಾಡ್ಬೋದಾ?
ಓ ತಂಗಾಳಿನ ನನ್ನ ಸ್ವಲ್ಪ ಕಷ್ಟ ಆಗಿ ಅಲ್ಲಿ ರೀಚ್ ಆಗಿಲ್ಲ ಅನಿಸಿತ್ತು. ಚೆಕ್ ಮಾಡಿ. ಓ ತಂಗಾಳಿ ಹೇ ತಂಗಾಳಿಗೆ ಏನೇ ಮಾಡಲಿ ದಿಸ್ ಇಸ್ ಸೌಂಡ್ ಮುಸ್ಸಂಜೆಲಿ. ಓಕೆ ಓಕೆ, ಥ್ಯಾಂಕ್ ಯು. ಈ ಸಲ ಒಂದು ಟೈ ಬಂತು. ಸೊ ವಿ ಜಸ್ಟ್ ದಿಸ್ ಬ್ಯಾಚ್ ವಾಸ್ ಗುಡ್. ಐ ಥಿಂಕ್ ಎವ್ರಿಬಡಿ ಸ್ಯಾಂಗ್ ವೆಲ್. ಅಫ್ಕೋರ್ಸ್ ನಾವು ಕಾಂಪಿಟೇಷನ್ಗೆ ವಿ ಕ್ಯಾನ್ ಟೇಕ್ ಓನ್ಲಿ 3 ಇನ್, ಬಟ್ ಇದರಲ್ಲಿ ಥರ್ಡಲ್ಲಿ ಟೈ ಬಂತು. ಸೊ ವಿ ಜಸ್ಟ್ ಟೇಕಿಂಗ್ 4 ಇನ್ ಇದರಲ್ಲಿ. ಸೊ ಇದರಲ್ಲಿ ಯು ಹ್ಯಾವ್ ಟು ಕಮ್ ಟು ಒನ್ ಸೈಡ್. ಔಚಿತ್ಯ, ಪವಿತ್ರ, Tanushree and Samhita. These 4 are selected for the next round. So, ಉಳಿದ 3ರಲ್ಲಿ we have to just wait for the final. ಆ 9ರಲ್ಲಿ ಲಿಸ್ಟಲ್ಲಿ ಬರ್ತೀರಾ ನೋಡಬೇಕು. ಬಟ್ ಐ ಥಿಂಕ್ ದಿಸ್ ಬ್ಯಾಚ್ ಎವ್ರಿಬಡಿ ಸ್ಯಾಂಗ್ ವೆಲ್. ಓಕೆ, ಆಲ್ ದಿ ಬೆಸ್ಟ್ ಟು ದ team. This is a Sun Premium Refined Sunflower Oil presents a Super Singer Season 2 co-powered by Santosh Rice Mills ravara 2-star rice. And ivattu nadedidanthaddu first round alli almost ಕೆಲವೊಂದು contestant ಗಳು ಬಂದಿದ್ದಾರೆ. And we like to thank our judges, that is Guru Kiran sir ಆಗಿರಬಹುದು, ಕದ್ರಿ ಮಣಿಕಾಂತ್ ಸರ್ ಆಗಿರಬಹುದು, ಹಾಗೇನೆ ರಾಜ್ ಗೋಪಾಲ್ ಸರ್, ಎಲ್ಲರಿಗೂ ಕೂಡ a big thanks ಅಂತ ಹೇಳ್ತಾ thank you for all the sponsors and thank you so much for the lovely viewers. ಎಲ್ಲ ವೀಕ್ಷಕರಿಗೆ ಕೂಡ thank you ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಹಾಡುಗಾರನ ಇಟ್ಕೊಂಡು ನಮ್ಮ ಹಾಡಿನ ಜರ್ನಿಯನ್ನು ಇಟ್ಕೊಂಡು ಮುಂದುವರಿಸ್ತಾ ಬರುವ ಅಂತ ಹೇಳ್ತಾ ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Bharavase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.